81 ವರ್ಷಗಳ ಪರಂಪರೆ ಹೊಂದಿರುವ ಮುಳಿಯ ಸಂಸ್ಥೆಯು ಗ್ರಾಹಕರಿಗೆ ಚಿನ್ನ, ಬೆಳ್ಳಿ, ವಜ್ರದ ಆಭರಣಗಳನ್ನು ಪೂರೈಸುತ್ತಾ ಬಂದಿದೆ. 8 ದಶಕಗಳಿಂದ ಗ್ರಾಹಕರು ನಮ್ಮನ್ನು ಹರಸಿ ಬೆಳೆಸಿದ್ದಾರೆ. ಇದೀಗ ಶೋರೂಮ್ ವಿಸ್ತೃತಗೊಂಡು ಹಲವು ಹೊಸತನಗಳೊಂದಿಗೆ ಮುಳಿಯ ಗೋಲ್ಡ್ ಅಂಡ್ ಡೈಮಂಡ್ ಹೆಸರಿನಲ್ಲಿ ಗ್ರಾಹಕರ ಸೇವೆಗೆ ಸಿದ್ಧವಾಗಿದೆ. ಏಪ್ರಿಲ್ 20ರಂದು ಸಂಸ್ಥೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರುವ ಜನಪ್ರಿಯ ಸಿನಿಮಾ ನಟ ರಮೇಶ್ ಅರವಿಂದ್ ವಿಸ್ತೃತ ಶೋರೂಮ್ ಉದ್ಘಾಟನೆಗೊಳಿಸಿ ಗ್ರಾಹಕರಿಗೆ ಸಮರ್ಪಿಸಲಿದ್ದಾರೆ ಎಂದು ಸಂಸ್ಥೆಯ ಚೇರ್ಮನ್ ಕೇಶವ ಪ್ರಸಾದ್ ಮುಳಿಯಾ ತಿಳಿಸಿದರು. ಮುಳಿಯಾ ಸಂಸ್ಥೆ 2008ರಲ್ಲಿ ಕೊಡಗಿನಲ್ಲಿ, 2009ರಲ್ಲಿ ಗೋಳಿಕೊಪ್ಪ, 2011ರಲ್ಲಿ ಪುತ್ತೂರು ಹಾಗೂ ಬೆಂಗಳೂರು ಶೋರೂಮ್, 2018ರಲ್ಲಿ ಗೋಣಿಕೊಪ್ಪ ಶೋರೂಮ್ ಆರಂಭವಾಯಿತು. ಮುಳಿಯಾ ಬ್ರ್ಯಾಂಡ್ ನಿರ್ಮಾಣ ಮಾಡಿದ ಮೇಲೆ ಇದೀಗ ಪುನರ್ನವೀಕರಣದ ಸಂದರ್ಭದಲ್ಲಿದೆ. 2000ದಿಂದ 2008ರವರೆಗೆ ಇದ್ದ ಮುಳಿಯಾ ಕೇಶವ ಭಟ್ ಮತ್ತು ಸನ್ಸ್ ಬ್ರ್ಯಾಂಡ್ 2009ರಿಂದ ಮುಳಿಯಾ ಜುವೆಲ್ಸ್ ಎಂದಾಗಿ ಇಲ್ಲಿಯವರೆಗೆ ವ್ಯವಹಾರ ನಡೆಸಿಕೊಂಡು ಬಂದಿದ್ದೇವೆ. ಇತ್ತೀಚೆಗೆ ಗ್ರಾಹಕರಿಗೆ ವಜ್ರಾಭರಣಗಳ ಮೇಲೆ ಆಸಕ್ತಿ ಬಂದಿದೆ. ಚಿನ್ನದ ಧಾರಣೆ ಹೆಚ್ಚಾಗಿ ವಜ್ರ ಕೈಗೆಟಕುವ ಸಂದರ್ಭದಲ್ಲಿ ಮುಳಿಯಾ ಜುವೆಲ್ಸ್ ಎಂಬ ಬ್ರ್ಯಾಂಡ್ ಅನ್ನು ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ ಎಂಬ ಹೊಸ ಹೆಸರಿನೊಂದಿಗೆ ಪರಿಚಯಿಸುತ್ತಿದ್ದೇವೆ. ಮುಳಿಯಾ ಲೋಗೋವನ್ನು ಈಗಿನ ಸಂದರ್ಭಕ್ಕೆ ಸರಿಯಾಗಿ ಪ್ರಸ್ತುತಪಡಿಸುತ್ತಿದ್ದೇವೆ. ಜೀವನ ಮಿನುಗಬೇಕೆಂಬ ಉದ್ದೇಶದಿಂದ ಲೋಗೋದಲ್ಲಿ ಮಿನುಗುವ ನಕ್ಷತ್ರವನ್ನು ಅಳವಡಿಸಿದ್ದೇವೆ. ಈ ಮೂಲಕ ಗ್ರಾಹಕರಿಗೆ ಹೊಸತನವನ್ನು ಉಣಬಡಿಸಲಿದ್ದೇವೆ ಎಂದವರು ತಿಳಿಸಿದರು. ಆ ಬಂಗಾರದ ಅಂಗಡಿಯ ಒಂದು ಬ್ರಹ್ಮಕಲಶ ಅಂತ ಹೇಳುವ ರೀತಿಯಲ್ಲಿ 12ನೇ ವರ್ಷಕ್ಕೊಂದ್ಸರಿ ಆಗುವಂತಹ ಒಂದು ಅವಶ್ಯಕತೆ ಇರುತ್ತದೆ. ಸೊ ಆ ಅವಶ್ಯಕತೆಯನ್ನು ಮನಗಂಡು ನಾವು ಇದನ್ನ ಪುನರ್ನವೀಕರಣ ಮಾಡಿದ್ದೇವೆ. ಅಂದರೆ ಅದೇ ರೀತಿಯಲ್ಲಿ ಬ್ರ್ಯಾಂಡ್ ಅನ್ನ ಪುನರ್ನವೀಕರಣ ನಾವು 2008ರಿಂದ ಕೊಡಗಿನಲ್ಲಿ ಪ್ರಾರಂಭ ಮಾಡಿದ್ವಿ. 2009 ಗೋಣಿಕೊಪ್ಪ, 2011 ಇಲ್ಲಿ ಈ ಶೋರೂಮು, 11ರಲ್ಲಿ ಬೆಂಗಳೂರಿನಲ್ಲಿ ಶೋರೂಮು, 18ರಲ್ಲಿ ಗೋಣಿಕೊಪ್ಪ ಶೋರೂಮು ಪ್ರಾರಂಭ ಆಯಿತು. ಈ ಬ್ರ್ಯಾಂಡ್ ಕನ್ಸ್ಟ್ರಕ್ಷನ್ ಆದದ್ದು ಏನಿದೆ, ಇದನ್ನ ಒಂದು ಪುನರ್ನವೀಕರಣ ಮಾಡುವಂತಹ ಒಂದು ಸಂದರ್ಭ ಈ ಸಂದರ್ಭ. ಮುಳಿಯಾ ಕೇಶವ ಭಟ್ ಆ್ಯಂಡ್ ಸನ್ಸ್ ಅಂತೇಳಿ 2000 ಇಸ್ವಿಯಿಂದ 2008ರ ತನಕ ನಮ್ಮ ಬ್ರ್ಯಾಂಡ್ ಇತ್ತು. ಅದನ್ನು ಮುಳಿಯಾ ಜುವೆಲ್ಸ್ ಅಂತ ಹೇಳುವಂಥ ರೀತಿಯಲ್ಲಿ ನಾವು ಅದನ್ನು 2009ರಿಂದ ಈ ತನಕ ನಡೆಸ್ಕೊಂಡು ಬಂದ್ವಿ. ಇತ್ತೀಚೆಗೆ ಜನರಿಗೆ ವಜ್ರಾಭರಣಗಳ ಮೇಲೆ ಹೆಚ್ಚು ಆಸಕ್ತಿ ಬಂದಿದೆ. ಚಿನ್ನದ ಧಾರಣೆಯೂ ಜಾಸ್ತಿ ಆಗಿದೆ, ವಜ್ರಾಭರಣಗಳು ಕೈಗೆಟಕುವಂತಾಗಿದೆ. ಸೊ ಹಾಗಾಗಿ ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಯೋಚನೆ ಮಾಡಿ ಮುಳಿಯಾ ಜುವೆಲ್ಸ್ ಅಂತ ಹೇಳಿದ್ದನ್ನು ಮುಳಿಯಾ ಗೋಲ್ಡ್ ಅಂಡ್ ಡೈಮಂಡ್ಸ್ ಅಂತ ಹೇಳುವಂತಹ ಹೊಸ ಹೆಸರಿನೊಂದಿಗೆ ಈ ಸಂದರ್ಭದಲ್ಲಿ ನಾವು ಪರಿಚಯಿಸ್ತಾ ಇದ್ದೇವೆ. ಮುಳಿಯಾದ ಆಡಳಿತ ನಿರ್ದೇಶಕ ಕೃಷ್ಣನಾರಾಯಣ ಮುಳಿಯಾ ಮಾತನಾಡಿ, ಮುಳಿಯಾ ಸಂಸ್ಥೆಯು ಪುತ್ತೂರಿಗೆ ಹೊಸತನ ಪರಿಚಯಿಸಲು ಮುಂಚೂಣಿಯಲ್ಲಿರುತ್ತದೆ. 2011ರಲ್ಲಿ ಆರಂಭವಾದ ಶೋರೂಮ್ ಇನ್ನಷ್ಟು ವಿಸ್ತೃತಗೊಂಡು ಗ್ರಾಹಕರಿಗೆ ಪ್ರಸ್ತುತಪಡಿಸುತ್ತಿದ್ದೇವೆ. ನೂತನ ವಿಶಾಲವಾದ ಶೋರೂಮ್ 4 ಮಹಡಿ ಹೊಂದಿದೆ. ಶೋರೂಮ್ಗೆ ಆಗಮಿಸುವ ಗ್ರಾಹಕರಿಗೆ ವ್ಯಾಲೆಟ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ. ಪುತ್ತೂರಿನಲ್ಲಿ ಪ್ರಥಮ ಬಾರಿಗೆ ಈ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೇವೆ. ಶೋರೂಮ್ನಲ್ಲಿ ಹೊಸ ಶೈಲಿಯ ಮಹಡಿ ನಿರ್ಮಿಸಿದ್ದೇವೆ ಎಂದರು. ಬ್ರ್ಯಾಂಡ್ ಅಂಬಾಸಿಡರ್ ಚಲನಚಿತ್ರ ನಟ ರಮೇಶ್ ಅರವಿಂದ್ ಅವರಿಂದ ವಿಶಾಲವಾದ ಶೋರೂಮ್ ಏಪ್ರಿಲ್ 20ರಂದು ಉದ್ಘಾಟನೆಗೊಳ್ಳಲಿದೆ. ಏಪ್ರಿಲ್ 20ರಿಂದ ಮುಂದಿನ 30 ದಿನಗಳವರೆಗೆ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ. ಈ ಕಾರ್ಯಕ್ರಮಗಳಲ್ಲಿ ಶಾಸಕರು, ಮಂತ್ರಿಗಳು, ಲೋಕಸಭಾ ಸದಸ್ಯರು, ಸಾಹಿತಿಗಳು, ಉದ್ಯಮಿಗಳು ಭಾಗವಹಿಸಲಿದ್ದಾರೆ. ಬ್ರ್ಯಾಂಡ್ ರಾಯಭಾರಿ ಚಲನಚಿತ್ರ ನಟ ರಮೇಶ್ ಅರವಿಂದ್ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಾಲಯಕ್ಕೆ ಬೆಳಿಗ್ಗೆ 9:30ಕ್ಕೆ ಆಗಮಿಸಿ ಪ್ರಾರ್ಥನೆ ನೆರವೇರಿಸಿ ಬಳಿಕ ಬೈಕ್ ಮತ್ತು ತೆರೆದ ಜೀಪ್ನಲ್ಲಿ ದೀಪದೊಂದಿಗೆ ಮೆರವಣಿಗೆಯಲ್ಲಿ ಆಗಮಿಸಿ ಶೋರೂಮ್ ಉದ್ಘಾಟಿಸಲಿದ್ದಾರೆ. ಏಪ್ರಿಲ್ 28ರಂದು ಅಕ್ಷಯ ತೃತೀಯ ಇದೆ. ಧಾರ್ಮಿಕ ಹಿನ್ನೆಲೆ ಮತ್ತು ಮಹತ್ವ ಹೊಂದಿರುವ ಅಕ್ಷಯ ತೃತೀಯ ದಿನದಂದು ವಿಶೇಷ ಕಾರ್ಯಕ್ರಮ ಆಯೋಜಿಸಿದ್ದೇವೆ ಎಂದು ಕೇಶವ ಪ್ರಸಾದ್ ತಿಳಿಸಿದರು. ಈ ಫ್ಲೋರ್ ಒಂದು ಇರ್ತದೆ, ಇದರ ಮೇಲೆ ಒಂದು ಫ್ಲೋರ್ ಇರ್ತದೆ, ಮತ್ತು ಇದರ ರೈಟ್ ಸೈಡಲ್ಲಿ 2 ಸೆಕ್ಷನ್ ಇರ್ತದೆ. ಒಂದು ಮೊದಲು ನೀವು ನೋಡಿರ್ಬೋದು, ಸಣ್ಣಕ್ಕೊಂದು ಮಕ್ಕಳಿಗೆ ಆಟ ಆಡುವ ಏರಿಯಾ ಇತ್ತು.
ಅದನ್ನು ವಿಸ್ತೃತವಾಗಿ ಒಂದು ಮಕ್ಕಳಿಗೆ ಆಟ ಆಡುವ ಏರಿಯಾ ಇಲ್ಲಿ ಬರ್ತದೆ. ಯಾಕೆಂತ ಹೇಳಿದ್ರೆ ಪೇರೆಂಟ್ಸ್ ಬರ್ತಾರೆ, ಬಂದಿರುವಾಗ ಅವರಿಗೆ ಮಕ್ಕಳು ಕನ್ನಡದಲ್ಲಿ ಒಂದು ಗಾದೆ ಇದೆ, ಕಬ್ಬಿಣದ ಅಂಗಡಿಯಲ್ಲಿ ನೊಣಕ್ಕೆ ಏನು ಕೆಲಸ ಅಂತ ಹೇಳಿ. ಹಾಗೆ ಮಕ್ಕಳಿಗೆ ಏನಾಗ್ತದೆ ಅಂತ ನಮಗೆಲ್ಲ ಗೊತ್ತಿದ್ದಾಗೆ ಶಾಪಿಂಗ್ ಹೋದಾಗ ಬೋರ್ ಆಗ್ತದೆ. ಸೊ ಮೊನ್ನೆ ಒಂದು ಎಕ್ಸಾಂಪಲ್ ಆಗಿತ್ತು, ಅದು ಕೋಟಿಗೆಲ್ಲ ಈ ರಿನೋವೇಷನ್ಗೋಸ್ಕರ ನಾವು ತೆಗೆದಿದ್ದೇವೆ ಇಲ್ಲಿ ಮೇಲೆ. ಹಾಗೆ ಒಂದು ಯಾವ ಪೇರೆಂಟ್ಸ್ ಬರುವಾಗ ಅವರೊಟ್ಟಿಗೆ ಮಗು ಬರ್ತದೆ, ಅವ್ರು ಬಂದು ಸೀದಾ ಮೇಲೆ ಹೋಗಿ ನೋಡುವಾಗ ಅಲ್ಲಿ ಇಲ್ಲ ಅಂತ ಗೊತ್ತಾಯ್ತು. ನಾವು ಹೋಗುವ ಅಂತೇಳಿ ಅಪ್ಪ ಅಮ್ಮನ ಹತ್ರ, ನಾವು ಹೋಗುವ ಇಲ್ಲಿ ನಾವು ಹೋಗುವ ಅಂತ, ಇಲ್ಲಿಂದ ಹೋಗುವ ಅಂತ. ಅಂದ್ರೆ ಮಕ್ಕಳು ಸಹ ಅಷ್ಟು ನೋಟ್ ಮಾಡಿರ್ತಾರೆ ಅಂತ ಹೇಳುವ ಒಂದು ವಿಷಯ. ಸೊ ಈಗ ಚಿನ್ನ ಅಂತ ನಮ್ಮ ಟೋಟಲ್ ಕಲ್ಪನೆ ಹೇಗೆ ಅಂತ ಹೇಳಿದ್ರೆ, ಓವರ್ ಆಲ್ ಒಂದು ಎಕ್ಸ್ಪೀರಿಯನ್ಸ್. ಗೋಲ್ಡ್ ಬೈಯಿಂಗ್ ಶುಡ್ ಬಿ ಅನ್ ಎಕ್ಸ್ಪೀರಿಯನ್ಸ್, ಒಂದು ಅನುಭವ ಆಗಿರ್ಬೇಕು. ಅದು ಒಂದು ಪ್ರಾಡಕ್ಟ್ ಅನ್ನು ಮಾತ್ರ ತಗೊಳ್ಳೋದಲ್ಲ, ಒಂದು ವಸ್ತುವನ್ನು ತಗೊಳ್ಳೋದು ಮಾತ್ರ ಅಲ್ಲ, ಅವರಿಗೆ ಇಡೀ ಫ್ಯಾಮಿಲಿಗೆ ಅದೊಂದು ಎಕ್ಸ್ಪೀರಿಯನ್ಸ್ ಆಗಬೇಕು ಅಂತ ಹೇಳಿ. ಸೊ ಅದಕ್ಕೆ ಫಸ್ಟಿಗೆ ಮಕ್ಕಳಿಗೆ ಒಂದು ವ್ಯವಸ್ಥೆ, ಮತ್ತೆ ಮೇಲೆ ಇದು ಎದೆಹಾಲು ಕೊಡ್ಲಿಕ್ಕೂ ಸಹ ಒಂದು ಸೆಪರೇಟ್ ಆದ ಒಂದು ಕೋಣೆ ಇಟ್ಟಿದೆ. ಯಾಕೆಂತಂದರೆ ಅವರು ಸಹ ಬರುವಾಗ ಅವರಿಗೂ ಸಹ ಕಷ್ಟ ಆಗ್ತದೆ. ಬೇಬಿ ಕೇರ್, ಬ್ರೆಸ್ಟ್ ಫೀಡ್ ಸೆಂಟರ್. ಹಾಗೆ ಸುದ್ದಿಗೋಷ್ಠಿಯಲ್ಲಿ ಬ್ರ್ಯಾಂಡ್ ಮತ್ತು ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ ವೇಣು ಶರ್ಮಾ, ಶಾಖಾ ಮ್ಯಾನೇಜರ್ ರಾಘವೇಂದ್ರ ಪಾಟೀಲ್ ಉಪಸ್ಥಿತರಿದ್ದರು. ಅನೀಶ್, ವಿ4 ನ್ಯೂಸ್, ಪುತ್ತೂರು.